ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದಲ್ಲಿ ಮಾತ್ರ ಕೊಂಚ ವಿನೂತನ ಚಿಂತನೆಗೂ ಅವಕಾಶವನ್ನ ನೀಡಲಾಗಿದೆ. ಕುಮಾರಧಾರ ನದಿ ತೀರದಲ್ಲಿ ಇರುವ ಈ ದೇವಸ್ಥಾನದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೆದರೆ ನದಿಯಲ್ಲಿ ಅಡ್ವೆಂಚರ್ ಬೋಟಿಂಗ್ಗೂ ಅವಕಾಶವನ್ನ ಕಲ್ಪಿಸಲಾಗಿದೆ. ರಾಜ್ಯದ ಯಾವ ದೇವಸ್ಥಾನಗಳಲ್ಲಿ ಜಾತ್ರಾ ಮಹೋತ್ಸವ ಬ್ರಹ್ಮಕಲಶ ನಡೆಯಲಿ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಆರ್ಥಿಕ ಬಹಿಷ್ಕಾರದಂತಹ ಗೊಂದಲಗಳು ಇಲ್ಲದಿಲ್ಲ. ಆದರೆ ಇದ್ಯಾವುದರ ಜಂಜಾಟವೂ ಇಲ್ಲದೆ ಧಾರ್ಮಿಕ ವಿಧಿವಿಧಾನಗಳ ಜೊತೆಗೆ ಕ್ಷೇತ್ರಕ್ಕೆ ಬರುವ ಭಕ್ತರಿಗೆ ಭರಪೂರ ಮನೋರಂಜನೆಯನ್ನ ನೀಡುವ ದೇವಸ್ಥಾನವೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಶಾಂತಿಮುಖರು ಎಂಬಲ್ಲಿದೆ. ಶಾಂತಿಮುಖರು ಸುಬ್ರಹ್ಮಣ್ಯ ದೇವಸ್ಥಾನವನ್ನ ನವೀಕರಣಗೊಳಿಸಿದ ಬಳಿಕ ಇದೀಗ ಕ್ಷೇತ್ರದಲ್ಲಿ ಬ್ರಹ್ಮಕಲಶದ ಉತ್ಸವಗಳು ಆರಂಭಗೊಂಡಿದೆ. ಏಪ್ರಿಲ್ 5ರಿಂದ ಏಪ್ರಿಲ್ 10ರ ತನಕ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ಸಂಭ್ರಮವಿದ್ದು, ಈ ಸಂಭ್ರಮದ ಜೊತೆಗೆ ಗ್ರಾಮೀಣ ಭಾಗದ ಜನರಿಗೆ ಬೋಟಿಂಗ್ ಸಾಹಸ ಕ್ರೀಡೆಯಲ್ಲೂ ತೊಡಗಿಸಿಕೊಳ್ಳುವ ಅವಕಾಶವನ್ನ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನೀಡಲಾಗಿದೆ. ನಮ್ಮ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಪ್ರಾರಂಭದ ದಿನ ಅದ್ದೂರಿಯಾಗಿ ಹೊರೆಗಾಣಿಕೆ ಮೆರವಣಿಗೆ ಪ್ರಾರಂಭ ಮಾಡಿ ಈಗ ಬೋಟಿಂಗ್ ಬೋಟಿಂಗ್ ಉಂಟು ಆ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದೇವೆ. ಒಂದು ಸುತ್ತು ನಾವು ಬ್ರಹ್ಮಕಲಶದ ಅಧ್ಯಕ್ಷರಾದ ಸೀತಾರಾಮರಯ್ಯವರು ಮತ್ತು ನಾವೆಲ್ಲರೂ ಸೇರಿ ಒಂದು ಸುತ್ತು ಈಗ ಬೋಟಲ್ಲಿ ಹೋಗಿ ಬಂದಿದ್ದೇವೆ. ಭಾಳ ಉತ್ತಮವಾದ ಒಳ್ಳೆಯ ಒಂದು ಅನುಭವವಾಗಿದೆ. ಕಾರ್ಕಳದ KK ಅಡ್ವೆಂಚರ್ಸ್ ಇವರು ಇಲ್ಲಿ ಒಂದು ಬೋಟಿಂಗನ್ನು ಮಾಡ್ತೇವೆ ಅಂತ ಹೇಳುವ ಸಂದರ್ಭದಲ್ಲಿ ನಾವು ಅದಕ್ಕೆ ಸ್ಪಂದನೆಯನ್ನು ನೀಡಿ ಆಯಿತು ನೀವು ಮಾಡಿ, ಈ ಊರಿನವರಿಗೆ ಕೂಡ ಒಂದು ಅವಕಾಶ ಸಿಗಲಿ ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಪ್ರಾರಂಭ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಸಿಹಿನೀರಿನಲ್ಲಿ ಇದೊಂದು ಬೋಟಿಂಗ್ ವ್ಯವಸ್ಥೆ ಪ್ರಪ್ರಥಮವಾಗಿ ನಡೀತಿದೆ. ಇದಕ್ಕೆಲ್ಲ ಜನರ ಸಹಕಾರ ಮಾಡಬೇಕು ಅವರಿಗೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕುಮಾರಧಾರ ನದಿ ತೀರದಲ್ಲೇ ಇರುವ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಐತಿಹಾಸಿಕ ಹಿನ್ನೆಲೆಯೂ ಇದೆ. ಸುಬ್ರಹ್ಮಣ್ಯ ಸ್ವಾಮಿಯ ತಾರಕಾಸುರನ ವಧೆ ಮಾಡಲು ಕುಕ್ಕೆ ಸುಬ್ರಹ್ಮಣ್ಯದ ಕಡೆಗೆ ಪ್ರಯಾಣಿಸುತ್ತಿದ್ದ ಸಂದರ್ಭ ಶಾಂತಿಮುಖರುನಲ್ಲಿ ವಿಶ್ರಾಂತಿ ಪಡೆದಿದ್ದ ಎನ್ನುವ ಉಲ್ಲೇಖವಿದೆ. ಸುಬ್ರಹ್ಮಣ್ಯ ಸ್ವಾಮಿಯು ವಿಶ್ರಾಂತಿ ಪಡೆದ ಈ ಕ್ಷೇತ್ರ ಬಳಿಕ ಶಾಂತಿಮುಖರು ಎನ್ನುವುದಾಗಿ ಬದಲಾಗಿರುವ ಈ ಕ್ಷೇತ್ರದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡಲಾಗುವ ಆಶ್ಲೇಷ ಬಲಿ ಸೇವೆ ಸೇರಿದಂತೆ ನಾಗದೋಷ ಪರಿಹಾರ ಸೇವೆಗಳನ್ನು ಇಲ್ಲಿ ನೆರವೇರಿಸಲಾಗುತ್ತಿದೆ. ಆತ್ಮೀಯ ಭಕ್ತಾಭಿಮಾನಿಗಳೇ, ತಮಗೆಲ್ಲ ತಿಳಿದ ಹಾಗೆ ಇವತ್ತು 5ನೇ ತಾರೀಕಿನಿಂದ ನಾಳೆ 10ನೇ ತಾರೀಕಿನವರೆಗೆ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಾರಂಭ ನಡೀತದೆ. ಈಗಾಗಲೇ ನಮ್ಮ ಸ್ವಾಮೀಜಿಗಳು ಬಂದು ಉಗ್ರಾಣ ಮುಹೂರ್ತವನ್ನು ನೆರವೇರಿಸಿ ನಮ್ಮನ್ನು ಆಶೀರ್ವದಿಸಿ ಯಶಸ್ವಿಯಾಗಲಿ ನಮ್ಮ ಬ್ರಹ್ಮಕಲಶ ಅಂತ ಹೇಳಿ ಹಾರೈಸಿದ್ದಾರೆ. ಇದರೊಟ್ಟಿಗೆ ಒಂದು ಸಂತೋಷ ಸಮಾರಂಭ ಏನು ಅಂತ ಹೇಳಿದರೆ, ಈ ಬೋಟಿಂಗನ್ನು ಇಲ್ಲಿ ಕಾರ್ಕಳದ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಇಲ್ಲಿ ತಂದು ನಮ್ಮ ಇವರದೆಲ್ಲ ಆಡಳಿತದವರದೆಲ್ಲ ಅನುಮತಿ ಪಡ್ಕೊಂಡು ಬಂದು ಇವತ್ತು ಇಲ್ಲಿ ಬೋಟಿಂಗನ್ನು ಕೂಡ ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಇಲ್ಲಿಯ ಜನತೆಗೆ, ಹಳ್ಳಿಯ ಜನತೆಗೆ ಇದು ಬಹಳ ಮುಖ್ಯವಾದಂಥ ಒಂದು ಸಂಘ. ಇವತ್ತು ಒಂದು 10 ವರ್ಷದ ಹಿಂದೆ ಹೋಗಬೇಕು, ಒಂದು ಬೋಟಿಂಗ್ ಮಾಡಿದ್ದನ್ನು ನೋಡಬೇಕಾದ್ರೆ ಈ ಒಂದು ಒಳ್ಳೆಯ ಕೆಲಸ ಮಾಡಿದಂಥ ಈ ಕಾರ್ಕಳದ ನಮ್ಮ ಸ್ನೇಹಿತರಿಗೆ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ, ಎಲ್ಲರೂ ಭಗವದ್ ಭಕ್ತರು ನಾಳೆ 10ನೇವರೆಗೆ ಭಾಳ ನಮ್ಮ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಎಲ್ಲರೊಟ್ಟಿಗೆ ಸಹೋದರ ಭಾವದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಶುಭ ಹಾರೈಸ್ತಾ ಇದ್ದಾರೆ. ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಏಪ್ರಿಲ್ 1ರಿಂದ 10ರ ತನಕ ದೇವಸ್ಥಾನದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೆದರೆ ದೇವಸ್ಥಾನದ ಪಕ್ಕದಲ್ಲಿ ಹರಿಯುವ ಕುಮಾರಧಾರ ನದಿಯಲ್ಲಿ ಗ್ರಾಮೀಣ ಭಾಗದ ಜನರಿಗಾಗಿ ವಿಶೇಷ ಬೋಟಿಂಗ್ ಸಾಹಸ ಕ್ರೀಡೆ ಅಡ್ವೆಂಚರ್ಸ್ ಅಂತ ಫಸ್ಟ್ ಟೈಮ್ ಕುದ್ಮಾರ್ ಗ್ರಾಮದ ಶಾಂತಿಮುಖರು ಇದರಲ್ಲಿ ಕುಮಾರಧಾರ ನದಿಯಲ್ಲಿ ಬೋಟಿಂಗ್ ಉತ್ಸವ ಅಂತ ಮಾಡ್ತಿದ್ದೇವೆ. ನಮ್ಮಲ್ಲಿ ನಾರ್ಮಲ್ ಫನ್ ರೈಡ್ ಅಂತ ಒಂದು ಕಾನ್ಸೆಪ್ಟ್ ಇದೆ. 8 ಜನ ಹೋಗ್ಬೋದು ಒಂದು ಬೋಟಲ್ಲಿ. ಅದು ಫ್ಯಾಮಿಲಿನೂ ಹೋಗ್ಬೋದು, ಸ್ಟೂಡೆಂಟ್ಗಳು ಹೋಗ್ಬೋದು, ಮಕ್ಕಳು ಹೋಗ್ಬೋದು. ಇನ್ನೊಂದು ಜೆಟ್ಸ್ಕಿ ಅಂತ ಬರುತ್ತೆ, ಬೈಕ್ ಟೈಪು, ಸ್ಪೀಡ್ ಬೈಕ್ ಅದಿದೆ. ಅದಾದ ನಂತರ ವಾಟರ್ ಬೈಕ್, ಅದಾದ ನಂತರ ಬಂಪರ್ ಅಂತ ಇದೆ, ಇನ್ನೊಂದು ಬನಾನಾ ಅಂತ ಇದೆ. ಅದಾದಮೇಲೆ ನಮ್ಮ ಹತ್ರ ಕಯಾಕಿಂಗ್ ಅಂತ ಇದೆ. ಸೊ ಇಷ್ಟೆಲ್ಲ ವೆರೈಟೀಸ್ ಇದೆ. ಎಲ್ಲ ಜನರು ಶಾಂತಿಮಗರು ಅಂತಲ್ಲ, ಎಲ್ಲ ಸುತ್ತಮುತ್ತ ಗ್ರಾಮದ ಎಲ್ಲ ಜನರು ಬಂದು ಫಸ್ಟ್ ಟೈಮ್ ಒಂದು ಆಗ್ತಿರೋ ಈ ಬೋಟಿಂಗ್ ಉತ್ಸವವನ್ನು ಸವಿಬೇಕಂತ ನಾನು ಎಲ್ಲರ ಹತ್ರ ಕೇಳಿಕೊಳ್ತೇನೆ.
ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಇಂತಹ ಸಾಹಸ ಕ್ರೀಡೆಗಳಲ್ಲೂ ಜನರನ್ನ ತೊಡಗಿಸಿಕೊಳ್ಳುವಂತೆ ಮಾಡುವ ಮೂಲಕ ಶಾಂತಿಮುಗರು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನವು ಭಕ್ತರಿಗೆ ನೀರೆಂಬ ಪ್ರಕೃತಿಯ ಮಡಿಲಲ್ಲಿ ಮಿಂದೇಳುವ ಅವಕಾಶವನ್ನ ಕಲ್ಪಿಸಿದೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.